ಮಂಗಳೂರು ನಗರದ ಫಳ್ನೀರ್ನ ವೆಸ್ಟ್ ಗೇಟ್ ಕಟ್ಟಡದಲ್ಲಿ ಫೈನಾನ್ಸ್ ಸರ್ವಿಸ್, ಅಕೌಂಟ್ ಸರ್ವಿಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ನೀಡುವ ಸಂಸ್ಥೆ ಗ್ರೋತ್ ಸೆಂಟ್ರಿಕ್ಸ್ ವೆಂಚರ್ LLP ಶುಭಾರಂಭಗೊಂಡಿತು. ಶಬಾಬ್ ಮತ್ತು ಮಕ್ಸೂದ್ ಮಾಲಕತ್ವದ ಗ್ರೋತ್ ಸೆಂಟ್ರಿಕ್ಸ್ ವೆಂಚರ್ LLP ಸಂಸ್ಥೆಯನ್ನ ಶಾಸಕ ಯುಟಿ ಖಾದರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಬಾಬ್ ಮತ್ತು ಮಕ್ಸೂದ್ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ವಿಚಾರಗಳನ್ನು ಯೋಜಿಸಿ ದೊಡ್ಡ ಮಟ್ಟಿನ ಸಂಸ್ಥೆಯನ್ನ ಪ್ರಾರಂಭಿಸುವುದರ ಮೂಲಕ ಬೇರೆಲ್ಲ ಯುವಕರಿಗೆ ಮಾದರಿಯಾಗಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಸಂಸ್ಥೆ ಯಶಸ್ವಿಯಾಗುವುದರಲ್ಲಿ ಸಂಶಯ ಇಲ್ಲ ಎಂದು ಹೇಳಿದರು. ಅತ್ಯಂತ ಸಂತೋಷವಾಗ್ತದೆ ಬಹುಶಃ ಈ ಒಂದು ಸಂಸ್ಥೆ ಉದ್ಘಾಟನೆ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ನಮ್ಮ ಸಮಾಜ ಇವತ್ತೊಂದು ಯುವ ಮಿತ್ರರು ಅತ್ಯಂತ ಸಣ್ಣ ವಯಸ್ಸಿನವರು ದೊಡ್ಡ ಮಟ್ಟದ ಒಂದು ಆಲೋಚನೆ ಮಾಡಿಕೊಂಡು ಅವರ ಒಂದು ಪ್ರಾಮಾಣಿಕತೆ, ಒಂದು ನಿಯತ್ ಮತ್ತೊಂದು ವಿಷನ್ ಏನಿದೆ ಅದು ಬಹುಶಃ ಭವಿಷ್ಯ ದಿನಗಳಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಜನರಿಗೆ ಕೂಡ ಇವತ್ತು ಪ್ರಯೋಜನ ಆಗ್ತದೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಅವರ ಒಂದು ಆತ್ಮವಿಶ್ವಾಸ ಮತ್ತು ಅವರೊಂದು ಕ್ಲಾರಿಟಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಸಮಾಜದ ಅಗತ್ಯ ಇದೆಯಾ ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇವರು ಅತ್ಯಂತ ಯಶಸ್ವಿಗಳನ್ನು ಶುಭಾಶಯ ಸಲ್ಲಿಸಿದ್ದಾರೆ. ಸ್ಥಳೀಯ ಖತೀಬ್ ರಫೀಕ್ ಮದನಿ ದುವಾ ನೆರವೇರಿಸಿದ್ರು. ಇಂಡಿಯನ್ ವಿಜುವಲ್ ಮಿಲ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷ HK ಖಾದರ್ ಶುಭ ಹಾರೈಸಿದ್ರು. ನನ್ನ ಪ್ರದೇಶ ಕೂಡಿತ್ತು ನಲ್ಲವರ ಪ್ರಾಜೆಕ್ಟ್ ಕೊಮ್ಮರ ಕೋಮನಲ್ಲೇ ಮುನ್ನಲ್ಲ ಬರೋಂಗಂತೂ ಪಡ್ಚೋನಂಗಲೇ ಉದ್ದೇಶದ നല്ല നിലക്ക് പൂർത്തിയാക്കി കൊടുക്കട്ട്. അതേപോലെ ഇങ്ങനെ ചുറ്റു ഞങ്ങളുടെ സമുദായത്തിൽ നല്ല നമ്പത്തവർ എല്ലാ നമ്പത്തിലുള്ളവരും ಅದಕ್ಕೆಲ್ಲ ಹಂಗೆ പഠിപ്പും ಹಂಗೆ ಓಡಿಸ ಉದ್ದೇಶത്തിൽ ಅದರ ಬೆನಿಫಿಟ್ എടുക്കത്തಕ್ಕಂಥ ಅವಕಾಶ ಕಿಟ್ಟಟ್ಟು ಈ ಸಂಸ್ಥೆ ಹಿಂಗೆ ಉಳ್ಳದು ಪಡ್ಚೋನಂತ ಮುಂದೊಂದು ಭಾರಿ ಬೆಲೆಯವರು. ಫೌಂಡರ್ ಅಂಡ್ ಸಿಒಒ ಮೊಹಮ್ಮದ್ ಮಸ್ಕ್ಯೂದ್ ಅವರು ಮಾತನಾಡಿ, ಹೆಚ್ಚಿನ ಜನರಲ್ಲಿ ಹಣ ಇದೆ, ಹೇಗೆ ಹೂಡಿಕೆ ಮಾಡಿ ಹೆಚ್ಚು ಹಣ ಗಳಿಸುವ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಇದಕ್ಕೆ ಪರಿಹರಿಸುವ ಉದ್ದೇಶದಿಂದ ಗ್ರೋತ್ ಸೆಂಟ್ರಿಕ್ಸ್ ವೆಂಚರ್ LLP ಸಂಸ್ಥೆಯನ್ನ ಪ್ರಾರಂಭಿಸಲಾಗಿದೆ. ಫೈನಾನ್ಸ್ ಸರ್ವಿಸ್, ಅಕೌಂಟ್ ಸರ್ವಿಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಮುಂತಾದ ಹಲವು ಸೇವೆಗಳನ್ನು ನೀಡಲಿದೆ. ಮಂಗಳೂರಿನಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿ ಕಾರ್ಯಾಚರಿಸುವ ಉದ್ದೇಶವನ್ನ ಸಂಸ್ಥೆ ಹೊಂದಿದೆ ಎಂದು ಹೇಳಿದರು. ಸರ್ವಿಸ್ ಅನ್ನು ತರುವ ಪ್ಲಾನ್ ಅಲ್ಲಿ ಇದ್ದೇವೆ. ನಾವು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ತರ್ತೇವೆ ಅಂತ ಒಂದು ಇದಲ್ಲಿದ್ದೇವೆ. ಅದಲ್ಲದೆ ನಮ್ಮ ಸಮುದಾಯಕ್ಕೆ, ನಮ್ಮ ಈ ಮಂಗಳೂರಿಗಲ್ಲದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಉಪಯೋಗ ಆಗುವ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಉಪಯೋಗ ಆಗುವ ತುಂಬಾ ಸರ್ವಿಸಸ್ಗಳನ್ನು ನಾವು ತರಬೇಕಂತ ಒಂದು ಇದಲ್ಲಿದ್ದೇವೆ. ಸೊ ಈಗ ಮಂಗಳೂರಿಗೆ ಸೀಮಿತ ಮಾತ್ರ ಆಗಿದೆ, ಆದರೆ ನಾವು ಇನ್ನು ಮುಂದೆ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಎಕ್ಸ್ಪ್ಯಾಂಡ್ ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ. ಈ ಸಂದರ್ಭ ಹಜರತ್ ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯ ಶಿಕ್ಷಕ MH ಮಲರ್, ಹಜರತ್ ಸೈಯದ್ ಮದನಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ KMK ಮಂಚನಾಡಿ, ಫೌಂಡರ್ ಅಂಡ್ CEO ಮೊಹಮ್ಮದ್ ಶಬಾಬ್, ಕೋ-ಫೌಂಡರ್ ಅಂಡ್ COO ಮೊಹಮ್ಮದ್ ಮಸ್ಕ್ಯೂದ್, ಅಕೌಂಟ್ ಮ್ಯಾನೇಜರ್ ಶಾಹಿದ್ ಅಫ್ರಿದಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.